ಅಥಣಿ ತಾಲೂಕಿನ ಜನವಾಡ ಗ್ರಾಮದ ಮುಖಂಡರು ವಾರ್ಡಿನ ಎಲ್ಲ ಸದಸ್ಯರು ನಮ್ಮ ಮೇಲೆ ಭರವಸೆಯನ್ನಿಟ್ಟು ಆಶೀರ್ವಾದ ಮಾಡಿದ್ದಾರೆ. ಅವರು ನಮ್ಮ ಮೇಲೆ ಇಟ್ಟ ನಂಬಿಕೆಗೆ ದ್ರೋಹ ಬಗೆಯದ ಹಾಗೆ ಕಾರ್ಯನಿರ್ವಹಿಸುತ್ತೇವೆ ಎಂದು ವಾರ್ಡ್ ನಂಬರ್ 6ರ ನೂತನ ಗ್ರಾಮ ಪಂಚಾಯತ್ ಸದಸ್ಯರಾದ ವೈಶಾಲಿ ಹಳ್ಳೂರ ಅವರ ಪತಿಯಾದ ಲಕ್ಷ್ಮಣ ಹಳ್ಳೂರು ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮಹೇಶವಾಡಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಜನವಾಡ ಗ್ರಾಮದ ವಾರ್ಡ್ 6ರ ನೂತನ ಗ್ರಾಮ ಪಂಚಾಯತ್ ಸದಸ್ಯರಾಗಿ ವೈಶಾಲಿ ಹಳ್ಳೂರ ಆಯ್ಕೆ ಮಾಡಿದ ಎಲ್ಲ ಮುಖಂಡರಿಗೂ, ಸದಸ್ಯರಿಗೂ, ಕಾರ್ಯಕರ್ತರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ಗ್ರಾಮದ ಅಭಿವೃದ್ಧಿಯ ಜೊತೆಗೆ ವಾರ್ಡಿನ ಅಭಿವೃದ್ಧಿಗಾಗಿ ಸದಾ ಶ್ರಮಿಸುತ್ತೇನೆ ಎಂದು ಹೇಳಿದರು. ಗೆಲುವಿನ ಬಗ್ಗೆ ತ್ರಿಕೋನ ಸ್ಪರ್ಧೆ ಇದ್ರೂ ಜನವಾಡ ಗ್ರಾಮದ ಮತದಾರರು, ಹಿರಿಯರು, ನಮ್ಮ ಯುವ ಕಾರ್ಯಕರ್ತರು ಎಲ್ಲರೂ ಸೇರಿ ನಮ್ಮನ್ನ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಸರ್, ಈಗ ಚುನಾವಣೆ ಸಂದರ್ಭದಾಗ ಕೆಲವೊಂದಷ್ಟು ಆಶ್ವಾಸನೆಗಳು ಕೊಟ್ಟಿರ್ತೀರಿ ನಿಮ್ಮ ವಾರ್ಡ್ ಅಭಿವೃದ್ಧಿಗಾಗಿ. ಏನೇನು ಕೊಟ್ಟಿದ್ರಿ? ಯಾವ ರೀತಿ ಅಭಿವೃದ್ಧಿ ಮಾಡ್ತೀರಿ? ಸರ್ವಾಂಗೀಣ ಅಭಿವೃದ್ಧಿ ಮಾಡ್ತೀವಿ. ಅಭಿವೃದ್ಧಿ ಈಗಾಗಲೇ ಆಶ್ವಾಸನೆಗಳು ಕೊಟ್ಟಿರ್ತೀರಿ. ಏನೇನು ಆಶ್ವಾಸನೆ ಕೊಟ್ಟಿದ್ರಿ? ಈಗ ಗ್ರಾಮದ ಕುಂದುಕೊರತೆಗಳು ಏನೇ ಇದ್ರೂ ಬಗೆಹರಿಸ್ತೀವಿ. ಆಶ್ವಾಸನೆ ಈಗಾಗಲೇ ಕೊಟ್ಟಿರ್ತೀವಿ. ನಾವು ಆರಿಸಿ ಬಂದ ತಕ್ಷಣ ತಮ್ಮ ಕೆಲಸಗಳನ್ನು ನೆರವೇರಿಸಿಕೊಡ್ತೀವಿ ಅಂತ. ಮಹೇಶವಾಡಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಜನವಾಡ ಗ್ರಾಮದ ವಾರ್ಡ್ ನಂಬರ್ 7ರ ನೂತನ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರುತಿ ಜಾಮಗೌಡ ಅವರ ಪತಿ ಚಿದಾನಂದ ಚಾಮಗೌಡ ಅವರು ಮಾತನಾಡಿ, ಗ್ರಾಮದ ಹಿರಿಯರು, ವಾರ್ಡಿನ ಎಲ್ಲ ಸದಸ್ಯರು, ಮುಖಂಡರು ನಮ್ಮ ಮೇಲೆ ವಿಶ್ವಾಸವಿಟ್ಟು ನಮ್ಮನ್ನ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಎಂದು ಹೇಳಿದ್ರು. ಏನಿಲ್ರಿ, ಮತದಾರರಿಗೆ ಮೊದಲ ತಿಳ್ಕೊಬೇಕಂದ್ರೆ ಈಗಿನ ಸದ್ದ ಈಗ ಇಬ್ಬರು ಇದ್ರು, ಅದ್ರಾಗ ನಮ್ಮನ್ನ ಆರಿಸ್ತಂದ್ರೆ ಎಲ್ಲ ಜನವಾಡ ಗ್ರಾಮಸ್ಥ ಹಿರಿಯರಿಗೆ ಹಾಗೂ ರೇಣುಕಾದೇವಿ ಯುವಕ ಸಂಘದ ಹುಡುಗ ಕಾರ್ಯಕರ್ತರಿಗೆ, ಎಲ್ಲ ಯುವ ಕಾರ್ಯಕರ್ತರಿಗೆ ಎಲ್ಲ ಧನ್ಯವಾದಗಳು ಹೇಳ್ಕೊಂಡ ನಮ್ಮನ್ನ ಆರಿಸ್ತಂದಕ್ಕೆ ಧನ್ಯವಾದ ತೋರಿಸ್ತಾರೆ. ಜನವಾಡ ಗ್ರಾಮದ ಯುವ ಮುಖಂಡರಾದ ಕುಮಾರ ಬಡ್ಡೂರ್ ಅವರು ಮಾತನಾಡಿ, 6 ಮತ್ತು ವಾರ್ಡ್ ನಂಬರ್ 7ರ ನೂತನ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮದ ಮತ್ತು ವಾರ್ಡ್ಗಳ ಅಭಿವೃದ್ಧಿ ಕೆಲಸಗಳನ್ನು ಮುನ್ನಡೆಸಿಕೊಂಡು ಹೋಗಬೇಕು ಎಂದು ಹೇಳಿದರು. ಜಲನ ಬಗ್ಗೆ ಅಂತಂದ್ರೆ ಇದೊಂದು ಬೈ ಎಲೆಕ್ಷನ್ ಆಗಿತ್ತು ರೀ. ಬೈ ಎಲೆಕ್ಷನ್ ಆದ ಕಾರಣಕ್ಕಾಗಿ 6 ಮತ್ತು 7ನೇ ವಾರ್ಡ್ದೊಳಗೆ ಅತ್ಯಂತ ಪ್ರಬಲ ಸ್ಪರ್ಧೆಗಳು ನಡೆದವು ರೀ. 7ನೇ ವಾರ್ಡ್ದಾಗ ನಡೆದಂಥ 2 ಸ್ಪರ್ಧೆಗಳಲ್ಲಿ ನಮ್ಮ ಚಿದಾನಂದ ಜಾಮಗೌಡ ಅವರ ಧರ್ಮಪತ್ನಿಯನ್ನು ಗೆಲ್ಲಿಸಿದ್ದಾರೆ. ಹಾಗೆಯೇ 6ನೇ ವಾರ್ಡ್ನೊಳಗೆ ವೈಶಾಲಿ ಲಕ್ಷ್ಮಣ್ ಹಳ್ಳೂರು ಅವರು ಜಯಶಾಲಿಯಾಗಿದ್ದಾರೆ. ಹಾಗಾಗಿ ಈ ಒಂದು ಬೈ ಎಲೆಕ್ಷನ್ ಭಾಳ ತುರುಸಿನಿಂದ ಕೂಡಿತ್ತು ಹಾಗೂ ಇಬ್ಬರು 2 ಕ್ಯಾಂಡಿಡೇಟ್ಗಳು ಸ್ಪಷ್ಟ ಬಹುಮತದಿಂದ ಆರಿಸಿ ಬಂದರೆ ಅಂತ ಹೇಳ್ಬೋದು. ಸರ್, ಯಾವ ರೀತಿ ಭರವಸೆ ಇತ್ತು ಸರ್ ನಿಮ್ಗೆ ಗ್ರಾಮ ಮತ್ತು ಈ ವಾರ್ಡ್ ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಿ? 2 ಕ್ಯಾಂಡಿಡೇಟ್ಗಳ ಮೇಲೆ ಅಷ್ಟೇ ಭರವಸೆ ಇತ್ತು. ಜೊತೆಗೆ ಉಳಿದಂಥ ಎಲ್ಲ ಕ್ಯಾಂಡಿಡೇಟ್ಗಳ ಮೇಲೆ ಕೂಡ ಊರಿನೊಳಗೆ ಸಾಕಷ್ಟು ಮೂಲಭೂತ ಸೌಕರ್ಯಗಳು ಆಗಬೇಕಾಗೈತಿ. ಜೊತೆಗೆ ಊರು ಸ್ಥಳಾಂತರ ಆಗಬೇಕಾಗೈತಿ. ಹಾಗೆ ಇನ್ನಿತರ ಮೂಲ ಸೌಕರ್ಯಗಳು ಬೇಕಾಗ್ಯಾವ. ದೊಡ್ಡ ಜವಾಬ್ದಾರಿನೇ ಇದೆ ಈ ಒಂದು ತಂಡಕ್ಕೆ. ಭಾಳ ಉತ್ತಮವಾದಂಥ ತಂಡ ಇವತ್ತು ನಮ್ಮಲ್ಲಿ ಆಯ್ಕೆಯಾಗಿ ಬಂದೈತಿ. ಆ ಎಲ್ಲ ಮೆಂಬರ್ಗಳು ಕೂಡಿಸಿ ಆ ಎಲ್ಲ ಕೆಲಸಗಳು ನಿರ್ವಹಿಸ್ತಾರೆ ಅಂತ ನಮ್ಮಲ್ಲಿ ಆಶಾಭಾವನೆ ಇದೆ. ಈ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಮುಖಂಡರು, ಹಿರಿಯ ಗ್ರಾಮ ಪಂಚಾಯತ್ ಸದಸ್ಯರು ಮೊದಲಾದವರು ಹಾಜರಿದ್ದರು. ಸತೀಶ್ ಕೋಳಿ, ವಿ4 ನ್ಯೂಸ್, ಅಥಣಿ.